ಜನರಲ್ಲಿ ಸ್ವಚ್ಛತೆ ಬಗ್ಗೆ ಜಾಗೃತಿ ಮೂಡಿಸುವ ನಿಟ್ಟಿನಲ್ಲಿ ಕಾಪು ಸರ್ಕಾರಿ ಪ್ರಥಮ ದರ್ಜೆ ಕಾಲೇಜು ಎನ್ಎಸ್ಎಸ್ ಘಟಕದ ವತಿಯಿಂದ ಯರ್ಮಾಳಿನಲ್ಲಿ ಸ್ವಚ್ಛತಾ ಅಭಿಯಾನ ಜಾಥಾ ನಡೆಯಿತು. ಯರ್ಮಾಳು ತೆಂಕ ಗ್ರಾಮ ಪಂಚಾಯತ್ ಅಧ್ಯಕ್ಷೆ ಅರುಣಾ ಕುಮಾರಿ ಜಾಥಾಕ್ಕೆ ಚಾಲನೆಯನ್ನ ನೀಡಿದ್ರು. ಈ ಸಂದರ್ಭ ಶಿಬಿರಾಧಿಕಾರಿ ವಿದ್ಯಾ ಡಿ ಮಾತನಾಡಿ, ಕಳೆದ 7 ದಿನಗಳಿಂದ ಶಿಬಿರಾರ್ಥಿಗಳು ಯರ್ಮಾಳು ಪ್ರದೇಶದ ಬೀಚ್ ಸಹಿತ ರಸ್ತೆಯ ಇಕ್ಕೆಲಗಳ ಸ್ವಚ್ಛತೆಯನ್ನ ನಡೆಸಿದ್ದಾರೆ ಹಾಗೂ ವಿದ್ಯಾರ್ಥಿಗಳ ಭವಿಷ್ಯದ ಹಿತದೃಷ್ಟಿಯಿಂದ ವಿವಿಧ ಸಂಪನ್ಮೂಲ ವ್ಯಕ್ತಿಗಳಿಂದ ಉತ್ತಮ ಮಾಹಿತಿಯನ್ನ ಕೊಡಿಸಲಾಗಿದೆ. ಈ ಶಿಬಿರದಲ್ಲಿ ಒಟ್ಟು 50 ವಿದ್ಯಾರ್ಥಿಗಳು ಪಾಲ್ಗೊಂಡಿದ್ದಾರೆ. ಅಂತಿಮ ದಿನವಾದ ಇಂದು ಜನರಿಗೆ ಸ್ವಚ್ಛತೆಯ ಬಗ್ಗೆ ಮಾಹಿತಿ ನೀಡುವುದಕ್ಕಾಗಿ ಜಾಥಾವನ್ನ ನಡೆಸಿದ್ದೇವೆ ಎಂದರು. 23ನೇ ತಾರೀಕಿನಿಂದ 29ನೇ ತಾರೀಕುವರೆಗೆ ನಮ್ಮ ಇಲ್ಲಿ ಪರಿಸರದಲ್ಲಿ ವಿವಿಧ ಕಾರ್ಯಕ್ರಮಗಳನ್ನು ನಾವು ನಡೆಸ್ತಾ ಇದ್ದೇವೆ. 26ನೇ ತಾರೀಕಿನಂದು ನಾವು ಶ್ರಮದಾನಕ್ಕಾಗಿ ಯರ್ಮಾಳು ತೆಂಕ ಇಲ್ಲಿನ ಬೀಚ್ ಕಡೆಗೆ ವಿದ್ಯಾರ್ಥಿಗಳನ್ನು ಕರೆದುಕೊಂಡು ಹೋದವು. 50 ವಿದ್ಯಾರ್ಥಿಗಳು ನಮ್ಮ ಜೊತೆಗಿದ್ದಾರೆ. ನಾವು 4 ಶಿಬಿರಾಧಿಕಾರಿಗಳ ಜೊತೆಗೆ ನಾವು 4 ಸ್ಟಾಫ್ ನಾವು ಇವರ ಜೊತೆಗಿದ್ದೇವೆ. ನಾವು ಯರ್ಮಾಳು ತೆಂಕ ಬೀಚ್ಗೆ ಹೋದಾಗ ಅಲ್ಲಿ ಸ್ವಚ್ಛತೆಯ ಬಗ್ಗೆ ಹೆಚ್ಚು ಗಮನವನ್ನು ಆದ್ಯತೆಯನ್ನು ಕೊಡಬೇಕಂತ ನಮಗೆ ಅನಿಸಿತ್ತು. ಯಾಕೆ ಹೇಳಿದರೆ ಅಲ್ಲಿ ಬೀಚ್ ನಮ್ಮ ಸೌಂದರ್ಯವನ್ನು ಹೆಚ್ಚಿಸುವಂಥ ಒಂದು ಪರಿಸರ ಆಗಿರೋದ್ರಿಂದ ಅಲ್ಲಿ ತುಂಬ ಸ್ವಚ್ಛತೆಗೆ ಗಮನ ಕೊಡದೇ ಇರುವುದು ಕಂಡುಬರೋದ್ರಿಂದ ನಾವು ಇವತ್ತು ಒಂದು ಜನರಲ್ಲಿ ಜಾಗೃತಿಯನ್ನು ಮೂಡಿಸುವುದಕ್ಕೋಸ್ಕರ ಒಂದು ಸ್ವಚ್ಛತಾ ಅಭಿಯಾನವನ್ನು ಹಮ್ಮಿಕೊಂಡಿದ್ದೇವೆ. ಜಾಥಾವು ಯರ್ಮಾಳು ಬೀಚ್ ರಸ್ತೆಯುದ್ದಕ್ಕೂ ವಿವಿಧ ಭಿತ್ತಿಪತ್ರ ಪ್ರದರ್ಶನ ಹಾಗೂ ಘೋಷಣೆಗಳನ್ನು ಕೂಗುತ್ತಾ ಅಂತಿಮವಾಗಿ ರಾಷ್ಟ್ರೀಯ ಹೆದ್ದಾರಿಯಲ್ಲಿ ಸ್ಪರ್ಶ ಕಂಡು ಸಮಾಪನಗೊಂಡಿತು. ಸುರೇಶ್ ಯರ್ಮಾಳ್, V4 News 24/7 ಪಡುಬಿದ್ರೆ.